ಪ್ರಯಧ ಬಾಲೆ ಚದುರೇ ನಿನ್ನಂಗವ. ಎಂತದು ನನ್ನ ಮದುವೆಯ ಪೂರ್ವರಂಗದ ಕಮ್ಮಟವಾಯಿತು. ಶೋಣಿತಾಪುರದ ಸಾಮ್ರಾಜ್ಯ ದ್ವಿತೀದೇವಿಯವರ ಪಾದಗಳಿಗೆ ವಿದ್ಯುನ್ಮಾಲಿಯ ಪ್ರಣಾಮಗಳು. ಶತಾಯುಷಿಯಾಗ ಅಮ್ಮ, ಕಳುಹಿಸಿದ ಓಲೆಗೆ ಮಾನ್ಯತೆಯನ್ನು ಕೊಟ್ಟು ಅಲ್ಪಾಯುಷಿ ಅನ್ನುವುದು ನನಗೆ ಏನೋ ಬೇರೆ ಕೇಳಿತು. ಅಲ್ಪಾಯುಷಿ ಅಂತ ಅಂದ್ರೆ ಬೇಗ ಸಾಯು ಅಂತ ಹಾಗಲ್ಲ, ನಿನಗೆ ಆಯುಷ್ಯ ಇದ್ದಷ್ಟು ದಿವಸ ಬದುಕು ಅಂತ. ನಿಮಗೆ ಹೇಗೆ? ನನಗೆ ದೀರ್ಘಾಯುಷ್ಯ ಅಂತ. ಓ, ಅದರಲ್ಲೂ ರಾಜ್ಯಕ್ಕೆ ನನಗೆ ದೀರ್ಘ ಯಾಕೆ? ನಾನು ದೀರ್ಘವಾಗಿದ್ದೇನಲ್ಲ. ಹಾಗೆ 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 ಸರಿ. ಓ, ನಾನು ಓಲೆಯನ್ನು ಕಲಿಸಿದ ಕ್ಷಣದಲ್ಲಿ ನಿನ್ನವರನ್ನೆಲ್ಲರನ್ನು ಕೂಡಿಕೊಂಡು ನಮ್ಮ ಪುರದೆಡೆಗಾಗಿ ಬಂದಿದ್ದಿ. ಓಲೆಗೆ ಮಾನ್ಯತೆಯನ್ನು ಕೊಟ್ಟು ದಿಬ್ಬಣಿಗನಾಗಿ ಬಂದಿದ್ದೇನಮ್ಮ. ಸಂತೋಷವಾಯಿತು. ಸರಿ. ನಮ್ಮ ಕುಲದಲ್ಲಿ ಕೀರ್ತಿವಂತನಾಗಿ ಬದುಕುವಂತಹ ನಿನ್ನಂತವನಿಗೆ ನನ್ನ ಮಗಳನ್ನು ಕೊಡುವಂತಹ ಸೌಭಾಗ್ಯ ನನಗೆ ಒದಗಿತಲ್ಲ, ಆ ಸಂತೋಷ ನನಗುಂಟು. ಹೀಗೆ ಬರ್ಬೇಕು. ಆಯ್ತಮ್ಮ. ನಾನು ಕೂತ್ಕೊಳ್ಳೆ? ಓ, ಅಲ್ಲಿ ಕೂತ್ರೆ ಸಾಕು. ನನಗೆ ಸಿಕ್ಕಿದ ಮರ್ಯಾದಿದ ಅಲ್ಲ, ಕೂತ್ಕೊಳ್ಳೋಣ. ಓ, ದಿಗ್ಬಂದಿಗರಾಗಿ ಬರುವ ದೊಡ್ಡವರ ಮನೆಯಲ್ಲೆಲ್ಲ ನಿನ್ನನ್ನು ಮೇಲೆ ಕೂತ್ಕೊಳ್ಳಿಸುವುದಿಲ್ಲ. ಅಲ್ಲಿ ಇಲ್ಲಿ ಕುಳಿತುಕೊಳ್ಳಿ. ನಿಮಗೆ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಎಲ್ಲ ಸಿಕ್ಕಿತು, ಎಲ್ಲ ಆಗಿದೆ. ದಾರಿಯಲ್ಲಿ ಆಯ್ತು. ದಾರಿಯಲ್ಲಿ ಆಗ್ಲಿಕ್ಕೆ ಅಂತಃಪುರದಲ್ಲಿ ಆಗಿದೆ. ಹೌದಾ? ಹೌದು, ಒಳ್ಳೇದಾಯ್ತು. ದಾರಿಯಲ್ಲಿ ಯಾರು ಕೊಡ್ತಾರೆ ನಮ್ಗೆ? ಇದು ಮದುವೆಯನ್ನು ಮಾಡಬೇಕು ಅಂತ ಆದ್ರೆ ಪುರೋಹಿತರು ಹೇಳಿದ್ದಾರೆ. ನಾನು ಪುರೋಹಿತರಿಗೆ ಹೇಳಿದ್ದೇನೆ, ಶೀಘ್ರವಾಗಿ ಬರಬೇಕು ಅಂತ ಹೇಳಿದ್ದೇನೆ. ಎಲ್ಲಿ ಕಾಣುವುದಿಲ್ವಲ್ಲ, ಎಲ್ಲಿ ಹೋಗಿದ್ದಾರೆ? ಬೇಗ ಬರಬೇಕು ಅಂತ ಹೇಳಿದ್ರೆ ಪ್ರೇತರು ಬರ್ಬೇಕಿತ್ತಲ್ಲ. ಪ್ರೇತರು ಎಂತದು? ಪ್ರೇತರು ಅದು ನೀನು ಮತ್ತೆ ಯಾರು? ಪುರೋಹಿತ. ಏನು ಸ್ವಾಮಿ, ಒಂದು ಬೇಗ ಬರ್ಬೇಕು ಅಂತ ಹೇಳಿದ್ರೆ ಇಷ್ಟು ತಡವಾಗಿ ಬಂದಿದ್ರಲ್ಲ. ಸಮಯ ಪ್ರಜ್ಞೆ ಇದ್ದುಕೊಂಡೇ ನಾನು ಹೊರಡ್ಲಿಕ್ಕೆ ಬೇಗ ಹೊರಟಿದ್ದೇನೆ. ಇವತ್ತೊಂದು ದುರ್ಗಾ ನಮಸ್ಕಾರವನ್ನು ಮಾಡಿ ಪೂರೈಸಿಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಬರ್ಬೇಕಂತೇಳಿ ಬಾವಿ ಕಟ್ಟೆ ಹತ್ರ ಬರುವಾಗ ಒಂದು ಕೊಡಪಾನ ಮಾತ್ರ ಇತ್ತು, ಹಗ್ಗ ಇರಲಿಲ್ಲ. ಅಯ್ಯೋ ದೇವ್ರೆ. ಹೌದು, ಸ್ನಾನ ಆಗದೆ ಬರ್ಲಿಕ್ಕೆ ಆಗ್ತದಾ? ಇಲ್ಲಪ್ಪ. ಕೊಟ್ಟಿಗೆ ಹತ್ರ ಹೋಗಿ ಹಗ್ಗ ಹಿಡ್ಕೊಂಡು ಬಾವಿ ಕಟ್ಟೆ ಹತ್ರ ಬರುವಾಗ ಕೊಡಪಾನ ಮೇಲೆ ಒಂದು ಕಾಗೆ ಕೂತು ಕೊಡಪಾನ ಬಾವಿಯೊಳಗೆ. ನಿಮ್ಮ ಗ್ರಹಚಾರ ಸರಿ ಇಲ್ವಾ? ಗ್ರಹಚಾರ ಅಲ್ಲ, ಈಗ 7 ಶನಿ ನನಗೆ. ಹೌದು ಹೌದು. ಹಾಗಾಗಿ ಸ್ನಾನ ಮಾಡದೆ ಬರ್ಲಿಕ್ಕೆ ಆಗ್ತದಾ? ಹೆಂಡತಿಯನ್ನು ಕರೆದೆ, ಹಗ್ಗದ ತುದಿಯನ್ನು ಅವಳ ಕೈಲಿ ಕೊಟ್ಟು ಒಂದು ತುದಿಯನ್ನು ನಾನು ಹಿಡ್ಕೊಂಡು ಬಾವಿಗಿಳಿದು ಕೊಡಪಾನಕ್ಕೆ ಸುತ್ತಿ ಅರ್ಧ ಮೇಲ್ ಬರುವಾಗ ದಾರಿಯಲ್ಲಿ ಹೋಗೋರು ಯಾರು ಅಮ್ಮ ನಮಸ್ಕಾರ ಅಂದ್ರಂತೆ. ಇವಳು ಹಗ್ಗ ಬಿಟ್ಲು ನಮಸ್ಕಾರ ಅಂದ್ರು. ನಾನು ಎಷ್ಟು ಮೇಲ್ ಹೋಗಿದ್ದೀನಿ ಅಷ್ಟೇ ಕೆಳಗೋದೆ. ಮತ್ತೆ ದಾರಿಯಲ್ಲಿ ಹೋಗೋರು ಕೇಳಿದ್ರಂತೆ, ಏನು ಬಾವಿಯಲ್ಲಿ ಸ್ವರ ಕೇಳ್ತಾ ಉಂಟು ಅಂತ. ನಮ್ಮ ಯಜಮಾನರು ಈಜಾಡ್ಲಿಕ್ಕೆ ಅಭ್ಯಾಸ ಮಾಡ್ತಿದ್ದಾರೆ ಅಂತ ಹೇಳಿದ್ರಂತೆ. ಹಾಗೆ ಸ್ನಾನ ಮಾಡಿ ಬರೋ ಇಷ್ಟು ತಡ ಆಯ್ತು. ಆದ್ರೂ ಒಂದು ಪುಣ್ಯ ನೋಡಿ, ನೀವು ಬದುಕಿ ಬಂದ್ರಲ್ಲ. ಅಂದ್ರೆ ಸಾಯ್ಬೇಕಿತ್ತಂತ ಹಾಗಲ್ಲ, ನೀವು ಬಂದ್ರಲ್ಲ. ಬಂದ್ರೆ ಇವತ್ತು ಏನಾದ್ರೂ ಕಾರ್ಯಕ್ರಮ ಆಗ್ತದೆ. ಅವಸರವಾಗಿ ಕರೆ ಬಂತು. ಏನು? ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗಬೇಕು. ನನ್ನ ಮುಖದಲ್ಲಿ ಮದುವೆಯ? ನನ್ನ ಮುಖದಲ್ಲಿ ಮದುವೆ ಆದ್ರೆ ಚಪ್ಪರ ಹಾಕುವುದು ಎಲ್ಲಿ? ಬಂದವರು ಕೂತ್ಕೊಳ್ಳುವುದು ಎಲ್ಲಿ? ಬಂದವರಿಗೆ ಊಟದ ವ್ಯವಸ್ಥೆ ನನ್ನ ಬಾಯಿಗೆ ಅಂಡೆ ಇಡುವುದಾ? ಮೂಗಿನ ಒಟ್ಟಿಗೆ ಕಟ್ಟಿಗೆ ಹಾಕುವುದಾ? ಆಮೇಲೆ ಊಟ ಮಾಡಿದಾಗ ಎಂಗಿಲಲ್ಲಿ ನನ್ನ ಕಿವಿ ಒಟ್ಟೆಗೆ ಹಾಕುವುದಾ? ಎಲ್ಲ ವ್ಯವಸ್ಥೆ ಮಾಡಬಹುದು. ಕೈ ತೊಳೆಯುವ ವ್ಯವಸ್ಥೆ ಮಾಡುವುದು ಎಲ್ಲಿ? ಎಂತದ್ದು ನಿಮಗೆ ಅಷ್ಟು ವ್ಯವಸ್ಥೆ ಮಾಡಿದವರು ಅದೊಂದು ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲ, ಆದೀತು ಎಲ್ಲಿ ಅಂತ ನಿಮ್ಮ ಬಳಿ ಬಂದ್ರೆ ಒಳ್ಳೇದು ಅಂತ. ಅದಲ್ಲ ಸ್ವಾಮಿ, ನಿಮ್ಮ ಮುಖದಲ್ಲಿ ಮದುವೆ ಅಂತ ಹೇಳಿದ್ರೆ ನಿಮ್ಮ ಮುಖದಲ್ಲಿ ಚಪ್ಪರ ಹಾಕುದು ಅಂತ ಅಲ್ಲ. ಮತ್ತೆ ನಿಮ್ಮ ಮುಖ ಇದೆ ಅಂದ್ರೆ ನೀವು ಇದ್ದು ನಿಮ್ಮ ಹಿರಿತನದಲ್ಲಿ ಒಂದು ಮದುವೆ ಆಗಬೇಕು. ನನ್ನ ಮುಖೇನ ಒಂದು ಮದುವೆ. ಹೌದು. ಈಗ ನಿಮ್ಗೆ ಇನ್ನು ಯಾಕೆ ಮದುವೆ? ಅಲ್ಲ, ಆಗೋ ಎಲ್ಲ ಆಗಿ ಹೋಗಿದೆ, ಇನ್ನು ಯಾಕೆ ಮದುವೆ? ಯಾರಾದ್ರೂ ಒಪ್ಪಿಯಾರ? ದೇವ್ರೆ, ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ ಸ್ವಾಮಿ. ಇಲ್ಲ, ಈಗ ನನಗೆ ಮದುವೆ ಅಂತ ನಾನು ಹೇಳಿದ್ದ. ಮತ್ತೆ ನನ್ನ ಮಗಳಿಗೆ ಮದುವೆ ಅಲ್ವಾ? ಮಗಳಿಗೆ? ಹೌದು. ಮೊನ್ನೆ ಹುಟ್ಟುವಾಗ ಇಷ್ಟೇ ದೊಡ್ಡದಿದ್ಲು ಅವಳು. ಮತ್ತೆ ಎಲ್ಲರೂ ಹುಟ್ಟುವಾಗ ಇಷ್ಟು ಉದ್ದ ಇರ್ತಾರ? ಗೊತ್ತಿಲ್ಲ. ಬಾಳೆಯ ಬಾಳು ಬಾಳೆಯ ಹಾಗೆ ಅಂತ. ಗೊತ್ತಾಯ್ತಾ? ಬಾಳೆಯ ಬಾಳು ಬಾಳೆಯ ಹಾಗೆ, ಬಾಳೆ ಗಿಡದ ಹಾಗೆ. ಒಂದು ಗೊನೆ ಹಾಕ್ತಾ ಮತ್ತೆ ಕಡಿದು ಬಿಸಾಕುದೆ. ಅದು ಬಾಳೆ ಗಿಡಕ್ಕೆ ಮಾತ್ರ. ಬಾಳೆ ಗಿಡ ಕೇಳಿದ್ ನಾನು. ಈಗ ಹುಡುಗಿಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡುವುದು ಅಂತ ಹೇಳಿ ತೀರ್ಮಾನ ಮಾಡಿದ್ದೀರಿ? ಪಾತಾಳ ಲೋಕದ ವಿದ್ಯುನ್ಮಾಲಿ ಮಹಾಶಯರಿಗೆ ನನ್ನ ಮಗಳನ್ನು ಕೊಡುವುದು ಎಲ್ಲ ಹೇಳಿಕೆ ಎಲ್ಲ ಆಗಿದೆ. ಹೇಳಿಕೆ ಆಗಿದೆ. ಹುಡುಗ ಬಂದಾಗಿದೆ, ಮಂಟಪದಲ್ಲಿದ್ದಾನೆ. ಹುಡುಗ ಬಂದಾಗಿದೆ, ಮಂಟಪದಲ್ಲಿದ್ದಾನೆ. ತಿರುಗಿ ನೋಡಿ, ಹೌದು ಬಂದಾಗಿದೆ. ಮತ್ತೆ ಇಷ್ಟು ತಡ ಮಾಡಿದ್ಯಾಕೆ? ಬಂದಾಗಿದೆ ಅಂತ. ಅದೇ ಇಷ್ಟು ತಡ ಮಾಡಿದ್ಯಾಕೆ ಅಂತ. ಹುಡುಗ ಬಂದಾಗಿದೆ ಅಂತ. ಹುಡುಗ ಅಲ್ಲ ಅಲ್ಲ, ಹಾಗಲ್ಲ. ನೀವು ಒಂದು ಸುತ್ತು ತಕೊಂಡು ನೋಡ್ಬೇಕು. ಸುತ್ತು ಎಡಕ್ಕ ಬಲಕ್ಕ? ನೀವು ಎಡಕ್ಕೆ ತಕೊಂಡ್ರು ಆಗ್ತದೆ, ಬಲಕ್ಕೆ ತಕೊಂಡ್ರು ಆಗ್ತದೆ. ಚಂದ
ನನ್ನನ್ನು ಏನು ಸ್ವಾಮಿ ಈ ಹುಡುಗ ಸತ್ಯ ಇಲ್ಲ, ಇವನನ್ನು ಯಾವ ರಂಗದಿಂದ ಕರ್ಕೊಂಡ್ ಬಂದದ್ದು ಇಲ್ಲಿಗೆ ಅಲ್ಲಿ ಕೇಳಿದ್ ನಾನು. ಹುಡುಗ ಚಂದ ಇಲ್ವಾ? ಅಚ್ಚ ಹುಡುಗ ಚಂದ ಇದ್ದಾನೆ, ಆದ್ರೆ ಹೋಗಿ ಹೋಗಿ ಇವನಿಗೆ ನಮ್ಮ ಹುಡುಗಿಯನ್ನು ಕೊಡೋದಕ್ಕಿಂತ ಕಲ್ಲುಗಟ್ಟಿ ಒಂದು ಹೊಂಡಕ್ಕಾದ್ರೂ ಹಾಕಿದ್ರೆ ಏನಾದ್ರೂ ಒಂದು ಆಗ್ತಿತ್ತು. ನೀವು ಯಾರನ್ನು ಹೇಳುದು? ಇಲ್ಲಿ ಹುಡುಗ. ಏನು ಸ್ವಾಮಿ ಅವನಿಗೆ ಕೊಟ್ಟಾರ ಇಲ್ಲಿ ಮುಖದವನಿಗೆ? ಅವನು ಇಲ್ಲಿ ಮುಖ ಅಲ್ಲ, ಅದು ಇಟ್ಟಿದ್ರಿಂದ ತೆಗೆದ್ರೆ ಚಂದ ಇವ. ಹೌದು ಹೌದು, ಎಷ್ಟು ಚಂದ ಇದ್ದಾನೆ. ಹುಡುಗಿ ಹತ್ರ ಅಭಿಪ್ರಾಯ ಕೇಳಿದ್ದೀರಾ? ಸ್ವಾಮಿ ನೀವು ಸಾಕಿದ ಮಗಳು, ಹಾ. ನೀವೇ ಬೆಳೆಸಿದವರವಳನ್ನು ಹೌದು. ನೀವೇ ಕೇಳುದು ಬಿಟ್ಟು ನಾನು ಕೇಳಲಿಕ್ಕೆ ಆಗ್ತದೆ? ಹೌದು, ನಮ್ದೇ ಮಗಳು. ಹೌದು, ಅಲ್ಲ ಹಾಗಲ್ಲ, ಅಲ್ಲ, ನಮ್ದೇ ಮಗಳಲ್ಲ, ಮನೆ ಮಗಳು. ನಮ್ಮ ಮನೆಯಲ್ಲೇ ಬೆಳೆದ ಮಗಳು ಅಂತ. ಹೌದು. ಎಂತದ್ದು ಸ್ವಾಮಿ ಒಳ ಅವನು ಮಾಡ್ತಾನೆ, ಇವನು ಹಿಂಗಾರ ಕೊಡ್ತಾ ಇದ್ದಾನೆ. ನೋಡಿ ಮಾತಾಡಿ. ಮದುವೆಗೆ ಅಂತ ನಾವು ಬಂದಿದ್ದೇವೆ, ಹುಡುಗಿಯನ್ನು ತೋರಿಸ್ಲಿಲ್ಲ. ಹುಡುಗಿಯನ್ನು ನೋಡದೆ ಮದುವೆ ಆಗೋದಕ್ಕಾಗ ಅದಕ್ಕೆ ನೀನು ನಾಗದೋಷ ಉಂಟ ನೀನು. ಅದು ಸೂಚ್ಯವಾಗಿ ಸಭೆಯವರಿಗೆ ಗೊತ್ತಾಗಬಾರ್ದು ಉಂಟು. ಹೌದಾ? ಹುಡುಗಿಯನ್ನು ತೋರಿಸಬೇಕು. ಯಾರು ಎಲ್ಲಿದ್ದಾಳೆ? ಯಾರಿದ್ದಾನೆ? ಹುಡುಗಿ ಅಂದಿದ್ರೆ ಹೇಳಿ, ಯಾರಿಗೆ? ನಾನು ಮದುವೆ ಆಗ್ತೇನೆ. ನಂದು ಮತ್ತೆ ಅವರದು, ನಿಮ್ಮದು ಬೇರೆ. ನಿಮಗೆ ಕೊಟ್ಟರೆ ಆಗ್ಬೋದಲ್ವಾ? ಏನು ಸ್ವಾಮಿ ಮಾತಾಡ್ತಾನೆ. ನಿಮ್ಮನ್ನು ಮದುವೆ ಸಂಧಾನ ಮಾಡುವವರು ಅಂತ ತಿಳ್ಕೊಂಡಿದ್ದಾರೆ. ಯಾರೇ ಹುಡುಗಿ ನೋಡಿದ್ಯಾ? ಯಾರಲ್ಲೇ ಹುಡುಗಿ ಬರಲಿ, ಹುಡುಗಿ ಹುಡುಗಿ ಹೇಗೆ ಹುಡುಗಿ? ಹೇಗೆ ನನಗೆ ಆದಿತ್ತು, ತೊಂದರೆ ಇಲ್ಲ. ನಿನಗೆ ಹುಡುಗಿ ಅವರಿಗೆ ನಿನಗೆ ಆದಿತ್ತ? ನನ್ನ ಒಪ್ಪಿಗೆ ಆದಿತ್ತು. ಹಾಗೆ ಅದನ್ನೇ ಹೇಳು. ಒಪ್ಪಿಗೆಯನ್ನು ಬಿಟ್ಟು ನನಗೆ ಆದಿತ್ತು ಅಂತ ಹೇಳಿದ್ರೆ ಅರ್ಥ ಬೇರೆ ಆದಿತ್ತು. ಹುಡುಗನಿಗೆ ಬರುವಾಗ ಏನ್ ಕೊಟ್ಟಿದ್ದೀರಿ? ಹುಡುಗನಿಗೆ ಬರುವಾಗ ತಂಪು ಪಾನೀಯ. ಮತ್ತೆ ನೋಡ್ತಾ ಇದ್ದಾನಲ್ಲ, ಆಗಲ್ಲ, ಅಂತಹ ಸಮಸ್ಯೆ ಎಂತದ್ದಿಲ್ಲ. ಹೇಗೆ ಹುಡುಗಿ? ಹೇಗೆ ಹುಡುಗಿ ಆದೀತು, ಆದ್ರೆ ಹುಡುಗಿಗೆ ಬಾಯಿ ಬರುದಿಲ್ವಾ? ಮಾತಾಡಿಸಿ. ಹೇಗಮ್ಮ ಹುಡುಗ ಆದೀತಾ? ಹುಡುಗ ಆದೀತಾ? ನಾನವನಲ್ಲ. ನಾನವನಲ್ಲ, ಮತ್ತೆ ನೀನು ಯಾವುದು? ಹಾಗೆ ಆದೀತಾ? ಹೆಂಡತಿ ಆಗುದು ಅವನಿಗೆ, ನೀನು ಮಾತಾಡಿದ್ರೆ ಮುಜ್ವಾ ಹಾಗೆ ಒಪ್ಪಿಗೆ ಅಲ್ವಾ? ಒಪ್ಪಿಗೆ. ಸ್ವಾಮಿ ನಾವು ಹಾರ್ಲಿಕ್ಕೆ ಹೇಳಿದ್ದ. ಹಾರಲ್ಲಿ ನೀನು ಹಾರ ಅಂತಳ. ಹೂಹಾರ 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 ಹೂಹಾರ. ಏನ್ ಮಾಡುದು? ಏನ್ ಮಾಡುದು? ಇದು ನನ್ನ ಹೆಣಕ್ಕೆ ಹಾಕು. ಏನ್ ಮಾತಾಡ್ತೀಯ? ಮದುವೆ ಮಂಟಪದಲ್ಲಿ ಏನ್ ಮಾಡ್ಬೇಕಂತ ಹೇಳಿ. ನನಗೆ ಮದುವೆ ಆಗಿ ಅಭ್ಯಾಸ ಇಲ್ಲ. ಒಂದು ಇಷ್ಟು ತನಕ ಹೇಳು. ಮಾಲೆ ಹಾಕ. ಬೇಗ 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 ಬೇಗ. ಮತ್ತೆ ಅಭ್ಯಾಸಕ್ಕೊಮ್ಮೆ ಮದುವೆ ಆಗ್ಲಿಕ್ಕೆ ಉಂಟು. ಕರಿಮಣಿ 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 ಸ್ವಾಮಿ, ನಾನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇನೆ, ಪೂಜೆ ಮಾಡಿಕೊಂಡು ಬರಬೇಕು. ಗಡಿಬಿಡಿಯಲ್ಲಿ ಬರುವ ಯಾರ 4 ಜನ ಸೀರೆ ಉಟ್ಟ ಮುತ್ತೈದೆಯರು ಮೆದ್ದು ಬಂದು ಈ ಕರಿಮಣಿಯನ್ನು ಮುಟ್ಟಿ. ನೀವು ಹೆಂಗಸರ ಮರ್ಯಾದೆ ತೆಗಿಬೇಡಿ. ಯಾಕೆ? ಏನು ಸೀರೆ ಉಟ್ಟ ಹೆಂಗಸರು? ಹಾಗಂದ್ರೆ ನಮ್ಮ ಊರಿನವರಿಗೆ ಸೀರೆ ಉಟ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳುದ ನೀವು? ಎಲ್ಲ ಗೊತ್ತುಂಟಮ್ಮ. ಈಗ ಸೀರೆ ಉಡುವಷ್ಟು ವ್ಯವಧಾನ ಯಾರಿಗಿಲ್ಲ, ಪುರುಸೊತ್ತಿಲ್ಲ. ಯಾಕೆ? ಈಗೊಂದು ಆ ವಾದ್ಯದ ಚೀಲ ಬಂದು ಎತ್ತರದೊಂದು ಪಾದರಕ್ಷೆಯನ್ನು ಹಾಕೊಂಡು ಬಿಳಿ ಕೂದಲಿದ್ದವರು ಕಪ್ಪು ಕೂದಲು ಮಾಡ್ಕೊಂಡು ಈ ಹೊರಟ್ರೆ ಹುಡುಗಿಯರು ಯಾರು ಮುದುಕಿಯರು ಯಾರು ಗೊತ್ತಾಗುದೇ ಇಲ್ಲ. ಹೌದಾ? ಪಾಪ ಮೊನ್ನೆ ಅವನೊಂದು ಅವಸ್ಥೆ ಹೇಳಿ ಪ್ರಯೋಜನ. ಯಾರೋ ಒಂದು ಹೀಗೆ ಹೋಗ್ತಾ ಇದ್ರು, ಇವನು ಮೆಲ್ಲ ಹಿಂದಿಂದ ಹೋದ. ಆ ಹೆಂಗಸಿಗೆ ಅನುಮಾನ ಬಂದು ತಿರುಗಿ ನೋಡಿ ಮನೆಯಲ್ಲಿ ನಿನಗೆ ಅಮ್ಮ ಇಲ್ವ ಅಂತ ಹೇಳಿದಾಗಲೇ ಗೊತ್ತಾದದ್ದು ಮುದುಕಿ ಅಂತೇಳಿ. ಈಗ ಹೇಳಿ ಪ್ರಯೋಜನ ಇಲ್ಲ. ಅದು ಆ ಸಮಸ್ಯೆ ನಮ್ಮೂರಲ್ಲಿ ಇಲ್ಲ. ನಿಮಗೆ ಬೇಕು ಅಂತಾದ್ರೆ 25 ಹೆಣ್ಣು ಮಕ್ಕಳು ಬರ್ತಾರೆ. ಅಲ್ಲೇ ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ.
ಇದನ್ನೇನು ಮಾಡ್ಬೇಕು? ಇದನ್ನೇನು ಮಾಡ್ಬೇಕು? ಇದನ್ನು ಕುಟ್ಟಿ ಪುಡಿ ಮಾಡಿ ಕಲಸಿ ಕುಡಿ. ಅವನು ಮಾಡ್ಲಿಕ್ಕೆ ಆಯ್ತು, ಬೇರೆ ಕೆಲಸ ಇಲ್ವಾ? ನೋಡಿ, ಇದು ರಕ್ಕಸರ ಮದುವೆ, ಗಡಿಬಿಡಿ ಮಾಡಬೇಡ. ಇದು ಮದುವೆ ರಕ್ಕಸರದ್ದು, ಗಡಿಬಿಡಿ ಮಾಡಬೇಡ. ಒಂದೇ ಒಂದು ಹೆಣ್ಣು ಮಕ್ಕಳು ಕಾಣ್ತಾ ಇಲ್ಲ ಮಾರಿ. ಯಾವತ್ತಾದ್ರೂ ನೀನು ಹಾಡಿದ್ಯಾ? ಇಲ್ಲ. ಹಾಡಿಗೆ ಹೋಗಿದ್ಯಾ ಅಂತ ಕೇಳಿದ್ದಲ್ಲ, ಹಾಡಿದ್ಯಾ? ಅವನ ಬಗ್ಗೆ ಮಾತಾಡಬೇಡಿ. ಅವನಲ್ಲಿ ಇನ್ನು ಎಷ್ಟೆಷ್ಟು ಪ್ರತಿಭೆ ಸುಪ್ತವಾಗಿ ಉಂಟು ಅಂತ ನನಗೆ ಮಾತ್ರ ಗೊತ್ತಿಲ್ಲ. ಹೌದಾ? ಹಾಡುವುದ ಯಾವ ಶೈಲಿ ಬೇಕೋ ಹಾಗೆ ಹಾಡ್ತಾರೆ. ಹಾಗಾದ್ರೆ ಒಂದು ಒಳ್ಳೆ ರಾಗದಲ್ಲಿ ಹಾಡು ನೋಡುವ. ಪರಂಪರೆಯಲ್ಲಿ ಒಂದು ಹಾಡು. ಹೌದು, ತಗೋ. ಹಾಡ್ಲೇಬೇಕು, ಹಾಡಬೇಕು ಅಂತ ನಿನ್ನನ್ನು ಇಲ್ಲಿಗೆ ತರಿಸಿದ್ದು, ಮತ್ತೆ ಸುಮ್ಮನೆ ಅಲ್ಲ. ಆಡ್ಲಿಕ್ಕೆ ನಾವಿದ್ದೇವೆ, ಹಾಡೋದಕ್ಕೆ ನಿನ್ನನ್ನು ಕರೆಸು. ಹಾಡ್ಲೇಬೇಕು. ಎಲ್ಲರೂ ಶಾಂತಿ ಕಾಪಾಡ್ಕೊಳ್ಳಿ, ಶಾಂತಿ ಕಾಪಾಡ್ಕೊಳ್ಳಿ. ಅವರು ಶಾಂತಿ ಅಲ್ಲ, ಶಾಂತಿ ಬರಲಿ, ಶಾಂತಿ ಬರಲಿ. ಶಾಂತಿ ಬರುದು ಬೇಡ, ಮತ್ತೆ ಬರ್ತದೆ ನಿನಗೆ ಕೊನೆಗೆ ಶಾಂತಿ. ಈಗ ಹಾಡು. ಚಿಕ್ಕ ಪ್ರಾಯದ ಬಾಲೆ, ಚಿಕ್ಕ ಪ್ರಾಯದ ಬಾಲೆ ಚದುರೇ ನಿನ್ನಂಘವ. ಆಳ್ಲಿಕ್ಕೆ ಹೇಳುದು, ತಮಾಷೆ ಮಾಡುದು. ತಪ್ಪಾಯ್ತಾ? ಇಲ್ಲಲ್ಲ. ಚಿಕ್ಕ ಪ್ರಾಯದ ಬಾಲೆ ಚದುರೇ ನಿನ್ನಂಗವ ಪೊರೆಯಲೇನೆ ಪೊರೆಯಲೇನೆ. ಪ್ರಾಯದ ಬಾಲೆ ಚದುರೇ ನಿನ್ನಂಗವ ಪೊರೆಯಲೇನೆ. ಮದ ಉಕ್ಕಿ ಬರುತ್ತಿದೆ ಬಾರಾದ ಮದದಾನೆ, ಮದ ಉಕ್ಕಿ ಬರುತ್ತಿದೆ ಬಾರಾದ ಮದದಾನೆ ಪೊರೆಯಲೇನೆ. ಚಿಕ್ಕ ಪ್ರಾಯದ ಬಾಲೆ ಚದುರೇ ನಿನ್ನಂಗವ. ಧನ್ಯವಾದ. ಇನ್ನೇನಾದ್ರೂ ಉಂಟಾ? ಸಾಕು ಸಾಕ? ಸಾಕು, ಇದ್ರೆ ಹೇಳು. ಸಾಕು ಸಾಕು. ಎಂತದು ನನ್ನ ಮದುವೆಯ ಪೂರ್ವರಂಗದ ಕಮ್ಮಟವಾಯಿತು. ಮದುವೆಯಲ್ಲೇ ಅದನ್ನು ಮಾಡುದಂತೇಳಿ ತೀರ್ಮಾನ ಮಾಡಿ ಇವನನ್ನು ಕರ್ಕೊಂಡ್ಬಂದದ್ದು. ಏನೇ ಆಗಲಿ ಸಂದರ್ಭವನ್ನು ಉಪಯೋಗಿಸಿಕೊಂಡು ಇಷ್ಟಾದ್ರೂ ಮಾಡಿದ ಅಲ್ಲ, ಇವನ ಬುದ್ಧಿವಂತಿಕೆ ಕೂಡ. ಹಾಗಾದ್ರೆ ಇನ್ನೊಂದು ಹಾಡು. ಸಾಕು, ಹಾಡು ಸಾಕು 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 ಸಾಕು. ಆಸ್ಥಾನ ಗಾಯಕರು ಆರತಿ ಬೆಳಗಿದರು ಮಂಗಳದಾರತಿ ಬೆಳಗಿದರು, ಆರತಿ ಬೆಳಗಿದರು ಮಂಗಳದಾರತಿ ಬೆಳಗಿದರು. ಕಾಮಿನಿರಲ್ಲಿಗೆ ಸೋಮ ಸುಂದರಗೆ ಆರತಿ ಬೆಳಗಿದರು, ಆರತಿ ಬೆಳಗಿದರು ಮಂಗಳದಾರತಿ ಬೆಳಗಿದರು. ಶೋಭಾ ಒಂದೇ ಒಂದು ಹುಡುಗಿಯರು ಕಾಣುದಿಲ್ಲ ಮರ್ರಿ ಇಲ್ಲಿ. ಈಗಲೇ ತಡವಾಗಿದೆ. ನನಗೆ ಬೇಕಾಗುವಂತ ಒಂದು 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 ವಧು ಎಲ್ಲಿ ಸಿಗುದಿಲ್ಲ. ನಿನಗೆ ಬೇಕಾಗುವ ಮಧು ಎಲ್ಲಿ ಉಂಟು? ಮಧು 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 ಹುಡುಗಿ ಹುಡುಗಿಯಾ? ಎಲ್ಲಿದೆ? ಇದ್ರೆ ಹೇಳಬೇಕು ತಾವು. ಆಯ್ತು, ನನಗೆ ಮದುವೆ ಆಗ್ಲಿಲ್ಲ. ಇಲ್ಲ. ಜಾತಕವನ್ನೊಮ್ಮೆ ಕೊಡು, ಆ ಜಾತಕದಲ್ಲಿ ಏನುಂಟಂತ ನೋಡಿ ಮುಂದೆ ನಿನಗೆ ಮದುವೆ ಮಾಡಿಸಲಾಗುವುದು. ಆಯ್ತು. ಆಯ್ತಾ? ಧನ್ಯೋಸ್ಮಿ. ಆಯ್ತು.
ಪುರೋಹಿತ್ರೆ, ಮದುವೆ ಈಗಲೇ ತಡ ಆಗಿದೆ. ತಡಾಗಿದೆ. ಒಂದು ಚಪ್ಪರ ಇಳಿಸುವ ಕೆಲಸ ಒಂದು ಆಗಬೇಕು. ಚಪ್ಪರ ಇಳಿಸುದು ನಾವ, ಬೇರೆ ಜನ ಇಲ್ವ ಅದಕ್ಕೆ ವ್ಯವಸ್ಥೆ? ಹಾಗೆಲ್ಲ ಸ್ವಾಮಿ, ಓ. ಒಂದು ಹೆಣ್ಣು ಇಳಿಸಿಕೊಡುವಂತ ಕ್ರಮ ಇಲ್ವಾ? ಅವರವರೇ ಮಾತಾಡ್ತಾ ಇದ್ದಾರೆ, ನಾವು ಯಾರು ಅಂತ ಗೊತ್ತಿಲ್ಲ ಅವರಿಗೆ. ಗೊತ್ತಿಲ್ಲ ಅಂದ್ರೆ ಒಂದು ಮದುವೆ ಆಗ್ಲಿಕ್ಕೆ ಬಿಡಿಸೋತಿಲ್ಲ ಅವ್ರವ್ರಿಗೆ. ಏನು ದೇವ್ರೆ, ಒಂದು ತಾಳಿ ಕಟ್ಲಿಕ್ಕೆ ಬಿಡಿಸೋತಿಲ್ಲ. ನಕ್ಕು ñೈ ಶುರುವಾಯಿತು. ಮತ್ತೊಂದು ವಾಮಂಜೂರು ಕಟ್ಟಿಲ್ಲ ವಾಮಂಜೂರು ಧರ್ಮವ ಇವರು ಏನಂತ ಗೊತ್ತಾಗ್ಲಿಲ್ಲ ಅಷ್ಟೇ. ಏನು ಮತ್ತೆ ಬಿಡಿಸೋತಿಲ್ವಾ? ನಾನು ನನ್ನ ಹೆಂಡತಿಯಲ್ಲಿ ಮಾತಾಡಿ. ಇನ್ನೇನಿದ್ರೆ ಮನೆಯಲ್ಲಿ ಮಾತಾಡಿ. ಸಭ್ಯರಿದ್ದಾರೆ. ಇಲ್ಲಿ ಯಾಕೆ ಮಾತಾಡುದು? ಮನೆಯಲ್ಲಿ ಮಾತಾಡಿ. ಮನೆಯಲ್ಲಿ ಮಾತಾಡಿ ಬಿಡಿಸೋದಿಲ್ವಾ? ಹೌದಾ? ಮನೆಯಲ್ಲಿ ಹೋಗಿ ಜಗಳ ಬರುದಾ? ಹೌದಾ? ನನಗೆ ಆಸೆ ಹುಟ್ಟಿಸುವಲ್ವ? ನೀವು ಮಾತಾಡಿ, ನನಗೆ ಮದುವೆ ಆಗಲಿಲ್ಲ. ಎಲ್ಲಿ ಯಾವುದು ನಿಮ್ಗೆ ಅದೇ ಹುಚ್ಚು ಉಂಟು. ಬಾ ಬಾ ಅದಲ್ಲ ಬಾ. ಇತ್ತ ಬಾವ. ಕೈ ಮುಗಿಯಮ್ಮ. ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ನನ್ನ ಸಹೋದರಿಯರೇ, ನನ್ನ ಸಹೋದರಿಯರೇ, ನಾನು ನನ್ನ ಮನೆಯ ಯಜಮಾನರ ಭಾಗ್ಯಲಕ್ಷ್ಮಿಯಾಗಿ ಹೋಗ್ತಾ ಇದ್ದೇನೆ. ಮನೆ ಯಜಮಾನರ ಭಾಗ್ಯಲಕ್ಷ್ಮಿಯಾಗಿ ಹೋಗ್ತಾ ಇದ್ದೇನೆ. ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರ್ತಾ ಸುಯಂತಿ. ಇಲ್ವಾ? ಕೈ ಬಾ. ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ನಿಮಗೆ ಬರುವಾಗ ಏನು ಫಲಾರದ ವ್ಯವಸ್ಥೆ ಮಾಡಲಿಲ್ವಮ್ಮ? ಮಾಡಿ. ಎಲ್ಲವೂ ಆಗಿದೆ. ಮತ್ತೆ ನೀವು ನೋಡು ಪುಣ್ಯಾತ್ಮ, ಇಷ್ಟು ದೊಡ್ಡ ಸಭೆ ಯಾವತ್ತೂ ಸೇರ್ಲಿಲ್ಲ, ಗೊತ್ತಿದಲ್ಲ? ನೋಡು ಕುತ್ತಿಗೆ ಊಟ ಮಾಡಿ ಕೇಳ್ತಾ ಇದ್ದಾರೆ. ಈಗ ಏನು ಆಗಬೇಕು, ನನ್ನಿಂದ ಸ್ವಲ್ಪ ಆಗಬೇಕಾದ ಜೋರಾಗಿ ಹೇಳು. ಸೇರಿದ ಹಿರಿಯರೇ, ಅಯ್ಯೋ ಪುರೋಹಿತರ ಸ್ಥಿತಿಯೇ. ಯಾರು ಹೆಣ್ತಿ ಮಕ್ಕಳಿಗೆಲ್ಲ ಹೇಳಿ ಸ್ವಾಮಿ ಮನೆಯಿಂದ ಕರ್ಸ್ಕೊಳ್ಳಿ. ಆಯ್ತು. ಇದ್ದಾರೆ ಅಂದ್ರೆ ನಾನು ಹೋದ್ರು ಅಂತ ಎಣಿಸಿದ್ದೆ. ಇದ್ದಾರೆ. ಪುರೋಹಿತರೆ ಓ ಏನಾಯ್ತು? ಪುಣ್ಯಾತ್ಮ, ಅಷ್ಟು ಜೋರಾಗಿ ಬೊಬ್ಬೆ ಆಗ್ತೀಯಲ್ಲ. ಮತ್ತೆ ಅಲ್ಲಿದ್ದವರಿಗೆ ಕೇಳಬೇಕು ಅಂತ ಹೇಳಿದ್ದು ನೀವಲ್ಲ? ಮೊದಲೇ ನನಗೆ 2 ಬಾರಿ ಬಲದ ಬದಿಯಲ್ಲಿ ಹೃದಯಾಘಾತ ಆಗಿದೆ. ಈಗ ಯಾವ ಬದಿಯಲ್ಲಿ? ಈಗ ಹೊಳೆ ಬದಿಯಲ್ಲಿ. ಅದ ಮಧ್ಯಮ ಸ್ಥಾಯಿಯಲ್ಲಿ ಮಾತಾಡು. ಮಧ್ಯದಲ್ಲಿ ಅಲ್ಲ, ಮತ್ತೊಂದರಲ್ಲಿ. ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಅತಿ ಗಣ್ಯರೇ, ಇವತ್ತು ಮದುವೆಯಾದ ನನ್ನ ಹೆಂಡತಿಯನ್ನೇ, ಪುರೋಹಿತರ ಹೆಂಡತಿಯನ್ನು ಕರ್ಕೊಂಡು ಹೋಗು ಮಾರೆ. ಜೀವನದಲ್ಲಿ ನಾನು ಸೋತೋಗಿದ್ದೇನೆ. ನಾನು ನೀವು ಹೇಳಿಕೊಟ್ಟದ್ದನ್ನು ಹೇಳಿದ್ದು. ಪುರೋಹಿತರ ಹೆಂಡತಿ ಅಲ್ಲ, ನಿನ್ನ ಹೆಂಡತಿಯನ್ನು. ನಿನ್ನ ಹೆಂಡತಿ. ಪುರೋಹಿತರು ಇದ್ದಾರೆ ಇಲ್ಲಿ ಹೆಂಡತಿ. ನಿನ್ನ ಹೆಂಡತಿಯನ್ನು. ನನ್ನ ಹೆಂಡತಿ ಸಿಕ್ಕಿದ್ರೆ ಆಯ್ತು. ಇಲ್ಲ ಹೆಂಡತಿ ಇಲ್ಲ ಅಂತಂದ್ರೆ ಎಲ್ಲಿ ತಗೊಂಡು ಹೋಗ್ತೀರಿ? ನಿನ್ನ ಹೆಂಡತಿಯನ್ನು. ನನ್ನ ಹೆಂಡತಿಯನ್ನು ಕರ್ಕೊಂಡು ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ನನ್ನ ಮನೆಗೆ ಹೋಗ್ತೇನೆ. ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ. ನೀವೆಲ್ಲರೂ ಆಶೀರ್ವದಿಸಿ ಹರಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ. ಆಯ್ತಲ್ಲ ಸ್ವಾಮಿ, ಬೇಸರಿಸಬಾರದು. ಇಲ್ಲಪ್ಪ, ನಿಮ್ಮ ಯೋಗ್ಯತೆಯ ಬಗ್ಗೆ ಅಪಾರ ಗೌರವ ಉಂಟು. ಮದುವೆಯ ಸಂಭ್ರಮ ಎನ್ನುವ ಕಾರಣಕ್ಕೆ ಇಷ್ಟೆಲ್ಲ ಮಾತಾಡಿದ್ದು. ಮನಸ್ಸಿನಲ್ಲಿ ತಾವು ಏನು ಕೆಟ್ಟದ್ದನ್ನು ಆಲೋಚನೆ ಮಾಡಬೇಡಿ. ಏನೂ ಇಲ್ಲ. ನೀನು ಹಾಸ್ಯ ಪ್ರಜ್ಞೆ ಇದ್ದವಂತ ಗೊತ್ತಾಗಿ ನಾನೊಂಚೂರು ಹಾಸ್ಯವನ್ನು ಮಾಡಿದ್ದು. ಯಾಕಂದ್ರೆ ಇದು ವಿಮರ್ಶೆ ಮಾಡ್ಲಿಕ್ಕಲ್ಲ. ಸಾವಿರಾರು ಮದುವೆ ಮಾಡಿದಂತ ನನಗೆ ಈ ರೀತಿ ಹಾಸ್ಯ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಆದ್ರೂ ತುಂಬಾ ಜನಗಳು ಬಂದಿದ್ದಾರೆ. ಜೀವನದಲ್ಲಿ ನೊಂದು ಬೆಂದು ಜಂಜಾಟದಲ್ಲಿ ಏನೆಲ್ಲ ಮನನೋವನ್ನು ಅನುಭವಿಸುತ್ತ ಅವರಿಗೆ ಇವತ್ತಾದ್ರೂ ಒಂಚೂರು ಮುಖದಲ್ಲಿ ನಗು ಕಾಣ್ಲಿ ಅನ್ನೋ ಕಾರಣಕ್ಕಾಗಿ ನಾನು ಹೀಗೆ ಮಾಡಿದ್ ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕಾಗಿ ಅಲ್ಲ. ಸರಿ ಸ್ವಾಮಿ, ನಮಗೊಂದು ನಿಮ್ಮಂತಹ ಬ್ರಾಹ್ಮಣರ ಆಶೀರ್ವಾದ ಖಂಡಿತವಾಗಿಯೂ ಬೇಕು. ಹೊಸಬಾಳ ಹೊಸ್ತಿಲಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ತಾವು ಹರಸಿ ಬೀಳ್ಕೊಡ್ಬೇಕು ಸ್ವಾಮಿ. ಮಗಳೇ, ಇವತ್ತು ವಿಶೇಷವಾದಂತಹ ಸಭಾ. ಈ ಸಭೆ ಮಧ್ಯದಲ್ಲಿ ಎಂಥವರೆಲ್ಲ ಬಂದಿದ್ದಾರೆ ನೋಡು. ವೇದ ಪಾರಂಗತರು, ಪಂಡಿತ ಸಾಧು ಸಂತರು, ವಿವಿಧ ವಿದ್ಯಾ ಕುಶಲ ಪರಿಣಿತ ಮತಿಗಳು, ತಜ್ಞರು, ನೃತ್ಯ ಸಂಗೀತಾದಿ ಕೋವಿದವರ ಶಿಖಾಮಣಿ ತಂಡವು, ಕಾವ್ಯ ಸಾಹಿತ್ಯದಲ್ಲಿ ಮೆರೆವ ವರ ಕವೀಂದ್ರರು, ಗುರು ಹಿರಿಯರು, ಸಚಿವ ಸಾಮ್ರಾಟರು, ಮಹಾಮಾಂಡಲಿಕರು ಸೇರಿದಂತಹ ಸಭೆಯ ಮಧ್ಯದಲ್ಲಿ ಈ ವೀರ ಪುರುಷನ ಕೈ ಹಿಡಿದು ನೀನು
ಕೈ ಹಿಡಿದಂತಹ ಶುಭ ಗಳಿಗೆಯಲ್ಲಿ ನಾನು ಹೇಳುವ ಮಾತುಗಳನ್ನು ಬದುಕಿನ ಉದ್ದಕ್ಕೂ ನೀನು ಪಾಲಿಸ್ತಾ ಇರು. ಹೃದಯದಲ್ಲಿ ಅಚ್ಚೊತ್ತುವ ಮಗಳೇ, ಸತಿಗೆ ಪತಿಯೇ ಪರದೈವವು, ಪತಿಯ ಆಣತಿಯ ರಾಣಿಯಾಗು. ಸುಖ ದುಃಖಗಳೆಂದು ತಪ್ಪಿದ್ದಲ್ಲ, ಅದು ಎಷ್ಟೇ ದೊಡ್ಡ ಮನೆತನದ ಹೆಣ್ಣಿಗಾದರೂ ದುಃಖ ಇದ್ದದ್ದೇ. ಸಂತೋಷದಿಂದ ನಿನ್ನ ಪತಿದೇವ ಕೊಟ್ಟದ್ದನ್ನು ಪಡೆದು ತೃಪ್ತಳಾಗು. ಕಷ್ಟ ಬಂದಾಗ ಒಂದು ಮುಷ್ಟಿ ಅನ್ನವನ್ನು ನಿನ್ನ ಗಂಡನಿಗೆ ತೆಗೆದಿಟ್ಟು ಮಿಕ್ಕಿದ್ದನ್ನು ನೀನುಣ್ಣು. ತನ್ನ ನಿಜ ನಿವಾಸದಲ್ಲಿಯೂ ತನ್ನ ಕುಲಗೋತ್ರಗಳಲ್ಲಿಯೂ ಅದಕ್ಕಿಂತಲೂ ತನ್ನ ಪವಿತ್ರವಾದ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಟ್ಟು ನಿನ್ನ ಬದುಕನ್ನು ಕೃತಾರ್ಥಳನ್ನಾಗಿ ಮಾಡಿರುವ ನಿನ್ನ ಪತಿದೇವನ ಇಹ ಸುಖದ ಸಾಧನಳಾಗಿ ಪರಸುಖಕ್ಕೆ ಕಾರಣಳಾಗಿ ಸಹಧರ್ಮಿಣಿಯಾಗಿ ಲೋಕೋತ್ತರ ಮಗನನ್ನು ಪಡೆದು ಆದರ್ಶ ಮಾತೆಯಾಗಿ ಬದುಕು ಮಗಳೇ, ಆದರ್ಶ ಮಾತೆಯಾಗಿ ಬದುಕು, ಆದರ್ಶ ಮಾತೆಯಾಗಿ ಬದುಕು. ನಿನಗೆ ಅರ್ಥ ಆಯ್ತಾ? ಅರ್ಥ ಆಯ್ತಾ? ನನಗೆ ಕೇಳುವುದಿಲ್ಲ, ಅರ್ಥ ಆಗುವುದಿಲ್ಲ. ಮತ್ತೆ ಕರ್ರ ತಟ್ಟಿದ್ಯಾಕೆ? ಅರ್ಥ ಆಯ್ತಾ ಎನ್ನುವುದಾದ್ರೂ ಕೇಳಿದಲ್ಲ, ಅದೇ ಸಂತೋಷ. ಕರ ತಟ್ಟಿದ್ರು ಅದಕ್ಕೆ ನಾನು ಕೊಡ್ತೇನೆ. ಕರ ತಟ್ಟುದಲ್ಲ ಪುಣ್ಯಾತ್ಮ, ಕರ ತಟ್ಟುದು. ನೀನು ಹೀಗೆ ಮಾಡ್ತಾ ಇದೀಯಾ? ಸ್ವಾಮಿ, ಓ ನನಗೂ ಒಂದು ಆಶೀರ್ವಾದ. ಮಗನೇ, ಓ, ಅವಳನ್ನ ಆಗ ನೀನು ನೋಡಬೇಡ ಅಂತ ನಾನು ಹೇಳಿದೆ. ಆ. ಈಗ ಸರಿಯಾಗಿ ನೋಡು ಆ. ಹೇಗಿದ್ದಾಳೆ ಅಂತ ಹೇಳಿದ್ರೆ, ಆ. ಬೆಳದಿಂಗಳ ಶಿಲ್ಪದಂತಿರುವ ಬಾಲೆ, ಆ. ಮುಟ್ಟಿದರೆ ಮೈ ಕೆಂಪೇರುವ ಕೋಮಲೆ, ಆ. ಮುದ್ದು ಮುದ್ದಾದ ನಗುವು, ಸರಿ. ಅರಸಿಗನಿಗೂ ಬಿಟ್ಟಿರಲಾರದಂತ ಅಪ್ರತಿಮ ಸೌಂದರ್ಯವಾದ ಕೈ ಹಿಡಿದ ಶುಭ ಗಳಿಗೆಯಲ್ಲಿ ಆ. ಬಾಳು ಬೆಳಗಲಿ ಎಂದು ಬಯಸಿ ಹಾಡುವೆ ನಿಂದು. ಆ. ಬಾಳ ಗೆಳತಿಯು ನಿನ್ನ ಜೊತೆ ಇರಲು, ಆ. ಬಾಳಿನುದ್ದಕ್ಕೂ ಸುಖವು ನಿನಗೆ ಲಭಿಸುತ್ತಿರಲಿ, ಆ. ಬಾಳ ಕನಸುಗಳೆಲ್ಲ ನೆನಸಾಗುತ್ತಿರಲಿ, ಆ. ಪ್ರೇಮಮಯ ಜೀವನವು ಆ. ಆನಂದದ ಸಾಗರವು, ಆ. ನೇಮ ನಿಷ್ಠೆಯ ಬದುಕೆ ಈ ಬಾಳ ಬಯಕೆ, ಆ. ಕಾಮಿತಾರ್ಥವ ನೀವ ದೇವನೊಲುಮೆಯೂ ಇರಲಿ, ಆ. ಸಜ್ಜನರ ಒಡನಾಟ ಬಾಳಿನುದ್ದಕ್ಕೂ ಇರಲಿ, ಆ. ದುರ್ಜನರ ಮನವನ್ನು ತಿಳಿಯುವ ಬಲ ನಿನಗೆ ಬರಲಿ, ಆ. ಸೋಜಿಗದ ಈ ಜಗದಲ್ಲಿ ಜಾಣತನ ನಿನಗಿರಲಿ, ಆ. ನಿಜ ಬಂಧು ಬಾಂಧವರ ಬಳಕೆ ಇರಲಿ, ಆ. ಪತ್ನಿ ಮನೆ ಮನ ತುಂಬಿಸಲು ಆ. ಮುದ್ದು ಮಕ್ಕಳ ಪಡೆದು ಆ. ನುಡಿಮುತ್ತುಗಳ ಇಂಪು ಕೇಳುತ್ತಿರಲಿ, ಆ. ಅಡಿಗಡಿಗೂ ಆನಂದದ ಅನುಭವ ನಿನಗಿರಲಿ, ಆ. ದೇವತಾನುಗ್ರಹ ಸದಾ ಇರಲಿ, ದೇವತಾನುಗ್ರಹ ಸದಾ ಇರಲಿ. ಹಾಲಲ್ಲಿ ಎಲ್ಲ ಹಾಕೋದಿರಲ್ಲ ಅದು. ಇಷ್ಟಾರ್ಥ ಸಿದ್ಧಿರಸ್ತು. ನನಗೆ ಹೆಣ್ಣೆ ಸಿಗ್ಲಿಲ್ಲ ಇಷ್ಟ. ಯಾವ ಹೆಣ್ಣನ್ನು ನೋಡಿ ನೀನು ಆಯ್ಕೆ ಮಾಡಿ ಇಟ್ಕೊಂಡಿದ್ದೆ ಈ ಹಿಂದೆ, ಅವಳನ್ನೇ ನಿನಗೆ ಮದುವೆ ಆಗಿಲ್ಲ. ಆಯ್ತಲ್ಲ, ನನಗೆ ಹಾಳಲ್ಲಾದ್ರೆ ಹಾಕು. ಏನಮ್ಮ ಸರಿಯಾಗಿ ಹೇಳಿ. ಯಾವ್ದಮ್ಮ? ಈ ಮದುವೆಯಾಗಿ ಹೊರಡ್ತಾ ಇದ್ದಿ, ಆ. ಹೊರಟ ಮೇಲೆ ಆ. ನಿನ್ನ ಅರಮನೆಗೆ ಹೋಗಿ ಆ. ನನ್ನ ಮಗುವನ್ನು ಕೊಂಡು ಹೋದ ಮೇಲೆ ಅಣ್ಣ. ಹಾಲಲ್ಲಾದ್ರೂ ಹಾಕು, ಹಾಲಲ್ಲಾಗ- ನೀರಲ್ಲಾದ್ರೂ ಹಾಕು. ಯಾವ್ದ್ರಲ್ಲಿ ಬೇಕಾದ್ರೂ ಹಾಕು. ಹ. ಅಥವಾ ಪುರುಷತ್ತಿದ್ದಾಗ ನೀರಿಲ್ಲದೆ ಎಷ್ಟು ಬೇಕಾದ್ರೂ ಹಾಕು ಕೂತ್ಕೊಂಡು. ಹಾಗಲ್ಲ, ನನ್ನ ಮಗಳನ್ನು ಅತಿ ಸಮೃದ್ಧಿಯಿಂದ ಬದುಕಿಸುವ ಹಾಗೆ ನೋಡಿಕೋ. ಆಯ್ತಾ? ಎಲ್ರಿಗೂ ಶುಭವಾಗಲಿ. ಇಲ್ಲಿ ಉಳಿದಂತಹ ಕಾರ್ಯಕ್ರಮ ಎಲ್ಲ ಒಳಗೆ. ಏನಾದ್ರೂ ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ತಪ್ಪು ಏನಾಗಿಲ್ಲ, ನೀವು ಬಂದದ್ದು ಒಳ್ಳೇದಾಯಿತು. ನಿಮ್ಮಂತವರೊಟ್ಟಿಗೆ ನಾನು ಇದ್ದೇನಲ್ವಾ, ಅದು ನನ್ನ ಯೋಗ. ದೇವರು ಅನುಗ್ರಹಿಸಲಿ, ಉತ್ತರೋತ್ತರ ಅಭಿವೃದ್ಧಿ ರಸ್ತು. ನಿನ್ನ ಹೆಸರು ಚಿರಸ್ಥಾಯಿಯಾಗಿ ಉಳಿ. ರಾಮ